ಮತ್ತು ಅವ್ರು ಹೇಳಿದ ಹಾಗೆ ಇದು ಒಂದು ಡಿವೈನ್ ಕೋಇನ್ಸಿಡೆನ್ಸ್ ನಾವು ಹೇಳ್ಬೋದು. ಹೋಪ್ ಜಗದ್ಗುರುಗಳು ಇವತ್ತು ಬಾರೇಂದಲ್ಲಿದ್ದಾರೆ ಮತ್ತು ನಮ್ಮ ಕಾರ್ಡಿನಾಲ್ ಇಲ್ಲಿ ಬೆಂಗಳೂರಲ್ಲಿ ನಿಮ್ಮ ಮಾಸ್ಕ್ ಭೇಟಿ ಮಾಡ್ತಾ ಇದ್ದಾರೆ ಮತ್ತು ನಾನು ಕೂಡ ಅವ್ರ ಜೊತೆಗೆ. ಮತ್ತು ಅವ್ರು ಹೇಳಿದ ಹಾಗೆ ಶಾಂತಿ ಮತ್ತು ಸಮಾಧಾನ ಎಲ್ಲ ಧರ್ಮದ ತತ್ವದ ಮೂಲ ತತ್ವ ಅಂದ್ಕೊಂಡು ಹೇಳ್ಬೋದು. ಎಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರಿದ್ದಾರೆ, ಎಲ್ಲಿ ದೇವರಿದ್ದಾರೆ ಅಲ್ಲಿ ಪ್ರೀತಿ ಇದೆ. ಮತ್ತು ನಮ್ಮ ಪೌತ್ ಜಗದ್ಗುರುಗಳು ಬಾರಿಂದಲ್ಲಿ ಅದಕ್ಕಿಂತ ಮೊದಲು ಅಭಿಧೈರ್ಯದಲ್ಲಿ ಕೂಡ ಹೇಳಿದ್ದಾರೆ, ನಾವೆಲ್ಲರೂ ಒಂದು ರೀತಿಯಲ್ಲಿ ಮುಕ್ತಿ ಹೊಂದುವುದು ಒಬ್ಬೊಬ್ಬರನ್ನಲ್ಲ, ಟುಗೆದರ್ ನಾವೆಲ್ಲ ಜೊತೆಗೆ ಸೇರಿಕೊಂಡು ಒಂದು ಯಾತ್ರಾ ಸ್ಥಿತಿಯಲ್ಲಿ ನಾವು ಕೂಡ ಕಲಿತಾ ಇದ್ದೇವೆ. ನಾವು ಕೂಡ ಇತರಿಗೆ ಕೂಡ ಕಲಿಸ್ಬೇಕು. ಮತ್ತು ನೀವು ಈಗೀಗ ಒಂದು ಪ್ರಶ್ನೆ ಕೇಳಿದಿರಿ, ಮುಂದಿನ ಜನಾಂಗ ಎತ್ಕೊಂಡು ಮುಂದಿನ ಜನಾಂಗಕ್ಕೆ ನಾವು ಕೊಡೋದು ಜಗಳ, ಮನಸ್ತಾಪ, ಇದು ಹಿಂಸೆ ಅಲ್ಲ. ಅವರಿಗೆ ನಾವು ಶಾಂತಿ, ಸಮಾಧಾನ, ಪ್ರೀತಿ ಕಲಿಸ್ಬೇಕು, ಕೊಡಬೇಕು. ಮತ್ತು ಕುರಾನ್ ಪುಸ್ತಕದಂಥ ಮಹತ್ವಗಳು, ಬೈಬಲ್ ಪುಸ್ತಕದ ಮಹತ್ವಗಳು ನಾನು ಹೇಳ್ತೇನೆ, ಭಗವದ್ಗೀತಾದಲ್ಲಿ ಕೂಡ ಇದ್ದಂಥ ಮಹತ್ವಗಳು, ಮೌಲ್ಯಗಳನ್ನು ನಾವು ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕು. ಅದಕ್ಕಾಗಿ ಈ ಭೇಟಿ ವ್ಯವಸ್ಥೆ ಮಾಡಿದಂಥ ನಿಮ್ಮ ಹಿರಿಯರಿಗೆ ಹಾಗೂ ನಮ್ಮ ಕಾರ್ಡಿನಲ್ ಪರವಾಗಿ ನಿಮಗೆಲ್ಲರಿಗೂ ದೇವರ ಶಾಂತಿ, ಸಮಾಧಾನ ನಾನು ಕೋರುತ್ತೇನೆ.